ಹರೇ ಶ್ರೀನಿವಾಸ, ಹೇಗಿದ್ದೀರ ಎಲ್ಲರೂ? 2-3 ದಿವಸದ ಶ್ರೀಕೃಷ್ಣ ಅಲಂಕಾರ ಹಾಕಿದ್ದೀನಿ, ನೋಡ್ಕೋತ ಬನ್ನಿ. ತುಂಬ ಚೆನ್ನಾಗಿತ್ತು ಅಲಂಕಾರ. ತಿರುಪತಿಯಲ್ಲಿ ಕೋದಂಡ ರಾಮಸ್ವಾಮಿಯದ್ದು ಬ್ರಹ್ಮೋತ್ಸವ ನಡೀತಾ ಉಂಟು, ಅದನ್ನು ನೋಡ್ಕೊಂಡು ಬರೋಣ. ಈಗ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಇದ್ದು ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಟೈಮ್ ನಮ್ಮ ಯಜಮಾನರು ತೊಗೊಂಬಂದಿಟ್ಟಿದ್ರು, ಎಂತ ಮಾಡೋದು ಅಂತ ನೋಡಿ ಜ್ಯೂಸ್ ಮಾಡಿದೆ ನಾನು. ನೋಡಿ, ಅದು ಈಸಿಯಾಗಿ ಅದರ ಸಿಪ್ಪೆ ತೆಗಿಯೋಕ್ಕೆ ಬರುತ್ತೆ. ಅದು ನೋಡಿ, ಏನು ಗೊತ್ತಾ, ಹುಳಿ ನೀರೋದಿಲ್ಲ, ಸಿಹಿನೂ ಸ್ವಲ್ಪ ಸಪ್ಪೆನೇ ಇರುತ್ತೆ ಇದು. ಅದಕ್ಕೆ ನಾವು ಯಾವುದು ಎಕ್ಸ್ಟ್ರಾ ಫ್ಲೇವರ್ ಬೇಕಾದರೂ ನಾವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಸಿಪ್ಪೆ ತೆಗಿಯೋಕ್ಕೆ ಸ್ವಲ್ಪ ಕಟ್ಟು ಹೊಡೆದ್ರೆ, ಸಿಪ್ಪೆಗೆ ಬೇಕಾಗುವಷ್ಟು ಮಾತ್ರ ಕಟ್ಟು ಹೊಡೆದು ಆನಂತರ ಸಿಪ್ಪೆ ನೋಡಿ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ. ನನಗೆ ಯಾಕೋ ಅದನ್ನ ಗಿಡ ಹಾಕಬೇಕು ಅಂತ ಅಂದ್ಕೊಂಡೆ, ಹೆಸರೇ ನನಗೆ ಇಷ್ಟ ಆಗಲಿಲ್ಲ, ಅದು ಏನು ಡ್ರ್ಯಾಗನ್ ಫ್ರೂಟ್ಸ್ ಅಂತ ಯಾಕೋ ಅಂತ ಗೊತ್ತಾಗಲಿಲ್ಲ. ನೋಡಿ, ಈಸಿಯಾಗಿ ಕಟ್ ಮಾಡ್ಕೊಬೋದು. ಕಟ್ ಮಾಡ್ಕೊಂಡು ಅದನ್ನ ಮಿಕ್ಸಿಗೆ ಹಾಕ್ಕೊಳ್ಳಿ. ಏನು ಫ್ಲೇವರ್ ಇಲ್ಲದ ಕಾರಣ, ಈಗ ಬಾಳೆಹಣ್ಣಿಗೆ, ಮಾವಿನ ಹಣ್ಣಿಗೆ, ಒಂದು ಪೈನಾ್ಯಪಲ್ಗೆ ಒಂದು ಫ್ಲೇವರ್ ಆದರೆ ಇದಕ್ಕೆ ಏನು ಫ್ಲೇವರು ಇರಲಿಲ್ಲ. ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಹಾಲು, ಆನಂತರ ನಾನು ಬ್ರೌನ್ ಶುಗರ್ ಅಂದರೆ ಅನ್ಪಾಲಿಶ್ಡ್ ಶುಗರ್, ಆನಂತರ ಹಾಲಿನ ಪುಡಿ ಹಾಕ್ಕೊಂಡೆ. ನೀವು ಹಾಲಿದ್ದರೆ ಹಾಲು ಹಾಕ್ಕೊಳ್ಳಿ. ಆನಂತರ 1-2 ಡ್ರಾಪು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಜ್ಯೂಸ್ ಮಾಡಿದೆ ನಾನು. ಜ್ಯೂಸು ನನಗೆ ಏನೋ ಅಷ್ಟು ಇಷ್ಟ ಅಂತ ಆಗಲಿಲ್ಲ. ಅದು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ. 1 ಡ್ರ್ಯಾಗನ್ ಫ್ರೂಟ್ಸಲ್ಲಿ ನೋಡಿ 3 ಲೋಟೆ ಅಷ್ಟು ಜ್ಯೂಸ್ ಆಗಿತ್ತು. ಆನಂತರ ಇವತ್ತಿನ ವೀಡಿಯೋ ತುಂಬ ವೆರೈಟಿ ಚಿಕ್ಕ ಚಿಕ್ಕ ಅಡುಗೆಗಳನ್ನೆಲ್ಲ ತೊಗೊಂಬಂದಿದ್ದೀನಿ. ಆನಂತರ ನನ್ನ ಹತ್ರ ಇರುವ ಸ್ಟವ್ ಬಗ್ಗೆಯೂ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಕಟ್ಟಿಗೆ ಒಲೆಯದ್ದು ನಮ್ಮ ಮನೆಯಲ್ಲಿ ಗೆಂದೆ ಅಂದರೆ ಕೆಂಪು ಬೊಂಡ ಆಗುತ್ತೆ ಆ್ಯಕ್ಚುಲಿ. ಅದು ತೆಗಿಲಿಕ್ಕೆ ಜನ ಸಿಗದೆ ಸ್ವಲ್ಪ ಬೆಳೆದಿತ್ತು. ಅದನ್ನ ಈ ಬೆಳೆದಿದ್ದನ್ನು ಎಸೆಯೋದು ಏಕೆ ಅಂತ ಅಂದ್ಬಿಟ್ಟು ನಾನು ಸಿಪ್ಪೆ ತೆಗೆದು ಇಟ್ಟಿದ್ದೆ. ಅದರ ದೋಸೆ ಮಾಡೋಣ. ಈಗ ದೋಸೆ ಅಲ್ಲ, ಆ್ಯಕ್ಚುಲಿ ಬಾಣಲಡ್ಡಿ ಅಂತ ಅಂತೀವಿ ನಾವು, ದೊಡ್ಡನ ಅಂತ ಅಂತೀವಿ, ಅಥವಾ ಆಪ ಮುಂತಲು ಬೇಕಾದ್ರೆ ಅನ್ಬೋದು. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಏನು ಗೊತ್ತಾ, ತೆಂಗಿನಕಾಯಿ ಒಡೆದು ಅದನ್ನ ಹೆರೆದಿಟ್ಕೊಳ್ಬೇಕು. ಅದಕ್ಕಿಂತ ಮುಂಚೆ 1 ಲೋಟೆ ಅಕ್ಕಿಗೆ 1 ಚಮಚೆ ಉದ್ದಿನ ಬೇಳೆ ಹಾಕಿ ಅಕ್ಕಿನ ನೆನೆಸಿಟ್ಟಿದ್ದೀನಿ ನಾನು. 1-2 ಗಂಟೆ ಅದು ನೆನಿಬೇಕು. ನಿಮಗೆ ಬೇಕಂದರೆ 1/4 ಚಮಚೆಯಷ್ಟು ಮೆಂತೆ ಕೂಡ ಹಾಕ್ಬೋದು. ನಾನು ಮೆಂತೆ ಹಾಕಿರಲಿಲ್ಲ. ಆನಂತರ ಈ ತೆಂಗಿನಕಾಯಿ ನೀರು ಸಮೇತ ನಾವು ಅದನ್ನ ಅದಕ್ಕೆ ತಿಂಡಿಗೆ ಅಕ್ಕಿನ ರುಬ್ಕೋಬೇಕಾಗತ್ತೆ. ನೋಡಿ, ತೆಂಗಿನಕಾಯಿ ಹರಿದು ಅಕ್ಕಿ ಜೊತೆ ನಾವು ಆ ತೆಂಗಿನಕಾಯಿ ನೀರನ್ನು ಹಾಕಿ ರುಬ್ಬಿ ಓವರ್ ನೈಟ್ ಬಿಡಬೇಕು. ನಾನು 7-8 ಗಂಟೆ ತನಕ ಬಿಡಬೇಕು. ತುಂಬ ಹುಳಿ ಆಗೋದು ಬೇಡ. ನಿಮಗೆ ತೀರಾ ಡೌಟ್ ನಾನು ಅದಕ್ಕೆ ಏನು ಮಾಡಿದೆ, ನಾನು ರಾತ್ರಿ ಎಲ್ಲ ಪಾತ್ರೆ ಒತ್ತಾರೆ ಮಾಡಿದ ನಂತರನೇ ಅದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡೆ ಆ್ಯಕ್ಚುಲಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಕಾಣ್ಬೋದು ನೀವು ಇಲ್ಲಿ. ಒಂದು ಸ್ವಲ್ಪ ಮೆಂತೆನೂ ಹಾಕ್ಕೊಳ್ಳಿ, ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಕ್ಕಿ, ಆನಂತರ ಸ್ವಲ್ಪ ತೆಂಗಿನಕಾಯಿ ತುರಿ, ಅಂದರೆ ಅದು ಬಡ್ ಅಂತ ಹೇಳ್ತೀವಿ. ಈ ಕಡೆ ತೆಂಗಿನಕಾಯಿಯೂ ಅಲ್ಲ, ಈ ಕಡೆ ಎಳ್ನೀರು ಅಲ್ಲ, ಆ ಥರ ಇರುತ್ತೆ ಅದು. ಸ್ವಲ್ಪ ಗುಳುಗುಳುಗಳು ಅಂತ ಇರುತ್ತೆ ಅಷ್ಟೇ. ಅದು ಏನು ಗೊತ್ತಾ, ಸಾಂಬಾರಿಗೆಲ್ಲ ಸ್ವಲ್ಪ ಲೋಳೆ ಬಂದಂಗೆ ಆಗುತ್ತೆ, ಮಾಡಲಿಕ್ಕೆ ಆಗೋದಿಲ್ಲ. ಈ ದೋಸೆಗಳಿಗಂತೂ ಅಲ್ಟಿಮೇಟ್ ಆಗುತ್ತೆ. ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ಅದನ್ನ ತುಂಬಾ ಚೆನ್ನಾಗಾಗುತ್ತೆ ಇದು. ಇದಕ್ಕೆ ತೆಂಗಿನಕಾಯಿ ಹಾಲು ಅಥವಾ ಚಟ್ನಿ ಪುಡಿ ಏನನ್ನು ಬೇಕಾದ್ರೆ ಹಾಕಿ ನೀವು ತಿನ್ಬೋದು. ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಏನು ಗೊತ್ತಾ, ತೆಂಗಿನಕಾಯಿ ಬೆಳೆದಿದೆ, ತಿನ್ನಲಿಕ್ಕೆ ಎಷ್ಟು ಅಂತ ತಿನ್ಬೋದು. ಆವಾಗ ನೋಡಿ ಈ ಥರ ದೋಸೆ ಮಾಡಿಕೊಂಡು ನಾವು ತಿನ್ಬೋದು. ಎಲ್ಲ ಆದ ನಂತರ ಮಿಕ್ಸಿ ತೊಳೆದ ನೀರನ್ನು ಅದಕ್ಕೆ ಹಾಕಿ ನೀಟಾಗಿ ಕೈ ಹಾಕಿ ಮಗಚ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಮಾರನೇ ದಿವಸ ನೋಡಿ ನಾನು ಬಾಣಲಿಯಲ್ಲಿ ಹಾಕಿದ್ದೀನಿ, ಕಾಣ್ಬೋದು. ಜಾಸ್ತಿ ಡೀಟೇಲಾಗಿ ತೋರಿಸ್ಲಿಕ್ಕೆ ಹೋಗಿಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ ಇದು ಅಂತ. ಅದು ಏನೂ ಆಗಿಲ್ಲ ಅಂತ ದೋಸೆನಾದರೂ ಮಾಡ್ಬೋದು. ಇದರಲ್ಲಿ ತುಂಬಾ ಚೆನ್ನಾಗಾಗತ್ತೆ. ಇದೇ ಅಂತ ಹೇಳಿ ಏನೂ ಇಲ್ಲ. ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸೌಟು ಹಿಟ್ಟು ಹಾಕಿದರೆ ಆಗೇ ಬಿಡ್ತು. ಮೀಡಿಯಮ್ ಟು ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನ ಬೇಯಿಸಬೇಕು ನಾವು.
ಬೇಗ ಬೇಗ ಆಗೋದಿಲ್ಲ. ನಿಮಗೆ ಬೇಗ ಬೇಗ ಆಗಬೇಕು ಅಂದರೆ ದೋಸೆನೂ ಮಾಡ್ಕೋಬೋದು, ಸ್ವಲ್ಪ ಕ್ವಿಕ್ಕಾಗಿ ಆಗುತ್ತೆ. ಇದ್ರ ಜೊತೆ ನಾನು ಚಟ್ನಿ ಪುಡಿ ಮತ್ತು ಜೇನುತುಪ್ಪ ಹಾಕ್ಕೊಂಡು ತಿಂದ್ವಿ ನಾವು. ತುಪ್ಪ ಹಾಕೋಬೇಕು, ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕೋಬಾರ್ದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬೇಕು. ಮೊನ್ನೆ ಫಂಕ್ಷನ್ ಇದ್ದು ನೋಡಿ, ಈ ಸುಟ್ಟ ಎಣ್ಣೆ ಇತ್ತಲ್ಲ, ಇದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ನೋಡಿದೆ ನಾನು. ಇದೇನು ಗೊತ್ತಾ, ಫಿಲ್ಟ್ರ್ ಮಾಡಿದರೆ ಸ್ವಲ್ಪ ಕಲರ್ ಕೂಡ ಡಾರ್ಕ್ ಇರುತ್ತೆ. ಇದು ಕಡಲೆಕಾಯಿ ಎಣ್ಣೆ, ತೆಂಗಿನಕಾಯಿ ಎಣ್ಣೆ ಅಲ್ಲ, ಸ್ವಲ್ಪ ಎಲ್ಲೋನೇ ಇರುತ್ತೆ ಅದು. ನೋಡಿ, ಇದನ್ನ ಬಾಣಲಿಗೆ ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಬಿಡಬೇಕು ಅದನ್ನ. ನೋಡಿ, ಆನಂತರ ಒಂದು ಇದಕ್ಕೆ ಪಾತ್ರೆಗೆ ಒಂದು 2 ರಿಂದ 3 ಚಮಚ ಮೈದಾ ಹಾಕಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತೆಗೆದೆ, ಆಮೇಲೆ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ನೋಡಿ, ನೀರಲ್ಲಿ ಕಲಿಸ್ಕೊಂಡು ಅದನ್ನ ಈ ಜೋರು ಕುದಿಯೋದು ಬೇಡ, ಲೈಟಾಗಿ ಕುದಿಯುವಂತಹ ಆ ಎಣ್ಣೆಗೆ ಹಾಕ್ಕೊಂಡು ಎಲ್ಲ ಒಂದು ಸಲ ಮಗಚಿದ್ರೆ, ಒಂದು ಸಲ ಫ್ರೈ ಮಾಡಿದರೆ ಎಲ್ಲ ಕಸ ಎಲ್ಲ ಕಿತ್ಕೊಂಡು ಬರುತ್ತೆ. ನಾವು ಎಣ್ಣೆನ ರೀಯೂಸ್ ಹೇಗೆ ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಜಾಸ್ತಿ ಕುದಿಯೋದು ಬೇಡ ಎಣ್ಣೆ, ಯಾಕಂದರೆ ಮೇಲೆ ಹಾರಿದರೆ ಕಷ್ಟ ಅದು. ಈ ಥರ ಹಾಕಿ ಒಂದು ಸ್ವಲ್ಪ ಬಿಟ್ಟು ಆನಂತರ ನೀವು ಸಟ್ಟುಗ ಹಾಕಿದರೆ ಆ ಗಲೀಜೆಲ್ಲ ಕಿತ್ಕೊಂಡು ಬರುತ್ತೆ. ಈ ರೀಯೂಸ್ ಮಾಡಲಿಕ್ಕೆ ಅಂತೂ ಭಾಳ ಚೆಂದಾಗತ್ತೆ ಇದು. ನೋಡಿ, ನಾನು ಹೆಚ್ಚಾಗಿ ಸುಟ್ಟೆಣ್ಣೆನ ಜಾಸ್ತಿ ಬಳಸೋದಿಲ್ಲ. ಇದು ತುಂಬ 1 ಲೀಟ್ರಷ್ಟು ಉಳಿದಿತ್ತು. ಅದು ಗಾಣದ ಎಣ್ಣೆ, ಆದ ಕಾರಣ ಎಸೆಯೋಕ್ಕೆ ಮನಸ್ಸು ಬರಲಿಲ್ಲ. ಯಾವುದಕ್ಕಾದ್ರೂ ದುಡ್ಡೇ ಕೊಡಬೇಕು ತಾನೆ ನಾವು. ನೋಡಿ, ಇದು ಹಾಗೇ ಬಿಡ್ತು. ತೆಗೆದು ಹಾಕಿ ಆನಂತರ ಒಂದು ಸಲ ಸೋಸ್ಕೊಂಡ್ರೆ ಎಣ್ಣೆ ಕ್ಲಿಯರ್ ಆಗಿ ಬರುತ್ತೆ ನಿಮಗೆ. ಅದು ನೋಡಿ, ಆ ಮೈದಾ ಹಿಟ್ಟಿನ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ನೋಡ್ಬೋದು ನೀವು. ಇದೀಗ ಸೋಸ್ಕೊಂಡು ಬಿಡಿ, ಅಷ್ಟೇ ಕೆಲಸ ಆಗಿಬಿಡುತ್ತೆ. ನಾನು 2 ಸಲ ಈ ಥರ ಕಾಯಿಸಿದ್ದೆ. ಆ್ಯಕ್ಚುಲಿ ರೀಯೂಸ್ ಮಾಡಲಿಕ್ಕೆ ಒಂಥರ ಹಿತ ಅಂತ ಅನಿಸುತ್ತೆ ನಿಮಗೆ. ಎಷ್ಟು ಕ್ಲಿಯರ್, ಆವಾಗಗಿಂತ ಎಷ್ಟು ಕ್ಲಿಯರ್ ಆಗಿದೆ ನೋಡ್ಬೋದು ನೀವಿದು. ಆನಂತರ ಒಂದು ತಂಬುಳಿ ಮಾಡೋಣ. ಸ್ವಲ್ಪ ವಿಡಿಯೋ ಸ್ವಲ್ಪ ಬ್ಲರ್ ಬಂದಿದೆ. ಅಶೋಕೆ ಅಂತ ಹೇಳ್ತೀವಲ್ಲ, ಅಶೋಕೆ ಗಿಡ, ಅದರದ್ದು ಆ ಹೂವಿದ್ದು ತಂಬುಳಿ ಮಾಡೋಣ. ತುಂಬಾ ಈ ಬೆವರು ವಾಸನೆ, ಚವಿ ದೋಷ ಅಂತ ಹೇಳ್ತಾರೆ, ಅದಕ್ಕೆಲ್ಲ ತುಂಬಾ ಒಳ್ಳೆಯದಿದು. ನಾನು ಒಣಗಿಸಿ ಪುಡಿ ಕೂಡ ಮಾಡಿಟ್ಕೊಂಡಿದ್ದೀನಿ, ನೋಡ್ಬೋದು. ಅದು ಪುಡಿ ಕೂಡ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಆನಂತರ ಸ್ವಲ್ಪ ನೋಡಿ, ಅದು ಪುಡಿ, ಫಸ್ಟ್ ಇದು ಪುಡಿ, ಇದು ಪೆಪ್ಪರ್ ಪುಡಿ, ಉಪ್ಪು, ಜೀರಿಗೆ, ತೆಂಗಿನಕಾಯಿ ಹಾಕ್ಕೊಂಡು ಅದನ್ನ ರುಬ್ಬಿ ಇಟ್ಕೊಳ್ಬೇಕು. ವಿಡಿಯೋ ಸ್ವಲ್ಪ ಬ್ಲರ್ ಆಗಿದೆ ನೋಡಿ, ಸ್ವಲ್ಪ ಬ್ಲರ್ ಅಂತ ಅನ್ಸುತ್ತೆ. ಎಲ್ಲ ಮಿಕ್ಸಿಗೆ ಹಾಕಿ ಅದನ್ನ ಮಿಕ್ಸಿ ತೊಳೆದ ನೀರನ್ನು ಅದಕ್ಕೆ ಹಾಕಿ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರು ಹಾಕಿ ತುಪ್ಪ, ಜೀರಿಗೆ, ಕೆಂಪು ಮೆಣಸು ಹಾಕಿ ಒಗ್ಗರಣೆ ಕೊಟ್ಟರೆ ಹಾಗೇ ಬಿಡ್ತು. ನಾವು ಯಾವುದನ್ನು ಈ ಥರ ಮಾಡ್ತೀವಿ ನೋಡಿ, ಹಸಿಯಲ್ಲ, ಆವಾಗ ನಾವು ಅದಕ್ಕೆ ಜೀರಿಗೆ ಒಗ್ಗರಣೆ ಕೊಡಬೇಕಾಗತ್ತೆ. ತುಂಬಾ ಚೆನ್ನಾಗಾಗತ್ತೆ ಇದು. ಈ ಬೇಸಿಗೆಗೆ, ಈ ಸೆಕೆಗೆ ಹೇಳಿ ಮಾಡಿಸಿದಂತಹ ಅಡಿಗೆ. ಆನಂತರ ಆ ತೆಂಗಿನಕಾಯಿ ಇತ್ತಲ್ಲ, ನಾನು ತೋರಿಸಿದ್ನಲ್ಲ ನಿಮಗೆ ಗೆಂದೆದ್ದು, ಆ ಕಡೆ ತೆಂಗಿನಕಾಯಲ್ಲ, ಈ ಕಡೆ ಬೊಂಡನಲ್ಲ, ಅದರದ್ದು ಒಂದು ಐಸ್ ಕ್ರೀಮ್ ಮಾಡೋಣ ಇವತ್ತು. ನೋಡಿ, ತೆಂಗಿನಕಾಯಿನ ತುರಿದಿಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಆಯಿತಾ ಐಸ್ ಕ್ರೀಮು. ನಾನಿದು ಫಸ್ಟ್ ಟೈಮ್ ಮಾಡಿರುವಂಥದ್ದು. ಹಾಲಿದ್ದು ಆಗುತ್ತೆ, ತೆಂಗಿನಕಾಯಿ ಯಾಕೆ ಆಗೋದಿಲ್ಲ ಅಂತ ಮಾಡಿರೋದು ನಾನು. ಒಂದು ಸ್ವಲ್ಪ ತುರಿದಿಟ್ಕೊಂಡು ಒಂದು ಸ್ವಲ್ಪ ಪೀಸ್ ಮಾಡಿಟ್ಕೊಳ್ಬೇಕು. ಅದರದ್ದು ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ತೆಗೆದಿಟ್ಟಿರ್ತೀವಲ್ಲ, ಅದನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿದರೆ ಬಾಯಿಗೆ ಸಿಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಅದು. ನೋಡಿ, ಅದು ತೆಂಗಿನಕಾಯಿ ತುರಿ ಜೊತೆಗೆ ಅದಕ್ಕೊಂದು 5 ಚಮಚೆಯಷ್ಟು ಹಾಲಿನ ಪುಡಿ. ಈ ಹಾಲಿನ ಪುಡಿ ಮನೆಯಲ್ಲಿ ತಂದಿಟ್ಕೊಂಡ್ರೆ ನಿಮಗೆ ಮಲ್ಟಿಪರ್ಪಸ್. ಒಂದು ದಿವಸ ಹಾಲು ಕೆಟ್ಟೋಯ್ತು ಅಂದರೂ ನಿಮಗೆ ಚಹಾ ಮಾಡಲಿಕ್ಕಾಗತ್ತೆ. ತೆಂಗಿನಕಾಯಿ ನೀರನ್ನೇ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ನೀವಿಲ್ಲಿ. ಅದು ನಮ್ಮದು ಗೆಂದೆ ಬೊಂಡ ಮನೆಯಲ್ಲೇ ಆಗೋದು ನೋಡಿ, ತುಂಬಾ ದೊಡ್ಡದಿದೆ. 1-1.5 ಲೋಟೆಯಷ್ಟು ನೀರು ಹಿಡಿಸುತ್ತೆ ನೋಡಿ. ಈಗ ಅದಕ್ಕೆ ಸಕ್ಕರೆ ಹಾಕಿದ್ದೀನಿ, ನಿಮಗೆ ಅದು ವಿಡಿಯೋ ಮಿಸ್ ಆಗಿತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ ನಾನು. ಸಕ್ಕರೆ ಹಾಕಿನ 1 ರೌಂಡು ತಿರುಗಿಸ್ಕೊಳ್ಳಿ. ಆನಂತರ ಒಂದು ಪ್ಲಾಸ್ಟಿಕ್ ಕಂಟೈನರಿಗೆ ಹಾಕ್ಕೊಳ್ಳಿ, ಅದನ್ನ ನಾವು ಡೀಪ್ ಫ್ರೀಜರಲ್ಲಿ ಇಡಬೇಕು.
ಅದಕ್ಕೆ ಇನ್ನೂ ಒಂದು 2-3 ಬಗೆ ಹಾಕಬೇಕು ನೋಡಿ. ಸ್ವಲ್ಪ ವೆನಿಲಾ ಎಸೆನ್ಸು. ಆನಂತರ ನಾವು ಕಟ್ ಮಾಡಿ ಇಟ್ಕೊಳ್ಬೇಕು ಯಾವುದನ್ನು, ಆ ಬೊಂಡದ ಪೀಸ್ ತೆಗೆದಿಟ್ಟಿರ್ತೀವಲ್ಲ ನೋಡಿ, ಇದು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕೋಬೇಕಾಗತ್ತೆ ನಾವು. ತುಂಬಾ ಅದ್ಭುತವಾಗಿ ಬರುತ್ತೆ, ನೀವು ಒಂದು ಸಲ ಮಾಡಿ ನೋಡಿ. ಮುಚ್ಚಿ ಅದನ್ನು ಡೀಪ್ ಫ್ರಿಜ್ಜಲ್ಲಿ ಇಟ್ಬಿಡಿ. ತುಂಬಾ ಚೆನ್ನಾಗಾಗಿತ್ತು ಐಸ್ ಕ್ರೀಮು ನೋಡಿ. ನಾನು ಸ್ವಲ್ಪ ಇಟ್ಟು ಜಾಸ್ತಿ ಹೊತ್ತಾಗಿತ್ತು, ಸ್ವಲ್ಪ ಅದು ನೀರಾಗಿತ್ತು. ಆನಂತರ ಮೊನ್ನೆ ಮಂಗಳವಾರದ ಅವತ್ತು ಕೃಷ್ಣ ಅಂಗಾರಕ ಚತುರ್ದಶಿ, ಅಂದರೆ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ಆವತ್ತು ಮಂಗಳವಾರ ಬಂದರೆ ಅದು ಸುವರ್ಣ ನದಿ ಸ್ನಾನ ತುಂಬ ವಿಶೇಷ. ನಾನು ತುಂಬ 2-3 ವಿಡಿಯೋದಲ್ಲಿ ತೋರಿಸಿದ್ದೆ, ಅದಕ್ಕೆ ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ. ಈ ಸಲ ಅಲ್ಲಿ ಯತಿಗಳು, ನಮ್ಮ ಸೋದೆ ಸ್ವಾಮಿಗಳು, ಅದಕ್ಕೆ ಏನು ಗೊತ್ತಾ, ಕಟ್ಟೆ ಎಲ್ಲ ಕಟ್ಟಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇನ್ನೂ ಕೆಲಸ ನಡೀತಾ ಉಂಟು. ಆ ಸೋಪಾನ ಉದ್ಘಾಟನೆ ಇತ್ತು ಆವತ್ತು ಮಂಗಳವಾರ 9:30 ನಂತರ ಚತುರ್ದಶಿ ಬಂದ ಕಾರಣ ಎಲ್ಲರೂ ಆ ನಂತರ ಹೋಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸ್ನಾನ ಮಾಡಿಕೊಂಡು ಬಂದ್ವಿ ನಾವು. ನೋಡ್ಬೋದು, ಆ ಪರಿಸರ ನೋಡಲಿಕ್ಕೂ ತುಂಬ ಚೆಂದ ಆಯಿತಾ. ಮಣಿಪಾಲದಿಂದ ಹತ್ತಿರ ಆಗುತ್ತೆ ಇದು ಆ್ಯಕ್ಚುಲಿ, ಅಲ್ಲಿಂದೊಂದು 2-2.5 ಕಿಲೋಮೀಟ್ರ್ ಆಗುತ್ತೆ. ನಾವು ಸ್ಕೂಟ್ರಲ್ಲೇ ಹೋಗ್ತೀವಿ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆಂದ ಅರೇಂಜ್ಮೆಂಟು ಮಾಡಿದ್ದು ನಮ್ಮ ಯತಿಗಳು. ಸ್ನಾನ ಡ್ರೆಸ್ ಚೇಂಜ್ ಮಾಡುವಂಥ ಜಾಗ ಕೂಡ ನೋಡಿ. 5 ಯತಿಗಳು ಬಂದಿದ್ದರಲ್ಲಿ ಅವರು ಅಲ್ಲಿ ಸುವರ್ಣದಲ್ಲಿ ಸ್ನಾನ ಮಾಡಿದರು, ನೋಡ್ಬೋದು ನೀವು ಇಲ್ಲೆಲ್ಲ. ಆನಂತರ ಸಭಾ ಕಾರ್ಯಕ್ರಮ ಇತ್ತು, ಸೋಪಾನ ಉದ್ಘಾಟನೆ ಎಲ್ಲ ಇತ್ತು. ಸೋಪಾನ ಅಂದರೆ ಮೆಟ್ಲು ನೋಡಿ, ಅದೆಲ್ಲ ಇತ್ತು. ತುಂಬ ಅಪರೂಪಕ್ಕೆ ವರ್ಷಕ್ಕೊಂದು 2-3 ಸಲ ಆದರೂ ಈ ಥರ ಬರುತ್ತೆ. ಅಲ್ಲೇ ಪಕ್ಕದಲ್ಲಿ ಶೀಂಬ್ರಾ ಗಣಪತಿ ದೇವಸ್ಥಾನ ಇದೆ. ಆನಂತರ ರಾತ್ರಿ ಕತ್ತಲೆ ಮುಸ್ಸಂಜೆ ಹೊತ್ತಲ್ಲಿ ಸುವರ್ಣ ನದಿಗೆ ಆರತಿಯನ್ನು ಮಾಡಿದರು, ಗಂಗಾ ನದಿಗೆ ಆರತಿ ಮಾಡೋ ಹಾಗೆ. ನೋಡಿ ಎಷ್ಟು ಸುಂದರವಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿತ್ತಲ್ವ. ಅಲ್ಲಿ ರಂಗಪೂಜೆ ಇತ್ತು ಅಂತ ಅನಿಸುತ್ತೆ, ನಾನು ಹೋಗಿರಲಿಲ್ಲ ನೋಡಿ. ಆ ಸೋಪಾನಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಖರ್ಚಾಗಿರ್ಬೋದು. ಆನಂತರ ಒಂದು ಇವತ್ತು ನೋಡಿ ಅಲ್ಲಿ ಸಭಾ ಕಾರ್ಯಕ್ರಮದ ಫೋಟೋ, ಅದು ಒಂದು ಮೀಲ್ ಪ್ಲ್ಯಾನ್ ತೊಗೊಂಬಂದಿದ್ದೀನಿ, ನೋಡ್ಬೋದು ನೀವು. ಆನಂತರ ಕಟ್ಟಿಗೆ ಒಲೆ ಇದೆಯಲ್ಲ, ಅದನ್ನ ಯಾವ ಥರ ಉರಿಸೋದು ಅಂತ ನೋಡಿ. ಆ ಕಟ್ಟಿಗೆ ಒಲೆಗೆ ನೋಡಿ ನಾನು ಏನು ಬೇಕಾದರೂ ಹಾಕಿ ಇದು ಮಾಡ್ಬೋದು ನೋಡಿ. ಸ್ವಲ್ಪ ಇದು ಸೆಗಣಿ, ಬೆಜಂಟಿ ಅಂತೀವಲ್ಲ, ಒಣಗಿದ ಸೆಗಣಿ ಅದು. ಅದಕ್ಕೆ ನಾನು ಈ ಸುಟ್ಟೆಣ್ಣೆಲ್ಲ ನಾನು ಇದಕ್ಕೆ ಜಾಸ್ತಿಯಾಗಿ ಬಳಸ್ತಾ ಇರ್ತೀನಿ. ಅದನ್ನ ಅದರ ಒಳಗೆ ಇಟ್ಟು ಒಂದು ಪೇಪರಲ್ಲಿ ಇದು ಮಾಡಿ ಸುಟ್ಟರೆ ಸಾಕು, ಬೇಗ ಉರಿಯುತ್ತೆ. ತುಂಬ ಕಪ್ಪು ಕೂಡ ಆಗೋದಿಲ್ಲ. ನಾವು ಆ ಬ್ಲೋವರ್ ಇಡೋ ಕಾರಣ ನಾನು ತೋರಿಸ್ತೀನಿ ನಿಮಗೆ. ಬ್ಲೋವರಿಗೊಂದು ಕರೆಂಟ್ ಕನೆಕ್ಷನ್ ಬೇಕಾಗತ್ತೆ, ಇಲ್ಲಾಂದರೆ ನೀವು ಅದು ಬೇರೆ ವ್ಯವಸ್ಥೆನೂ ಮಾಡ್ಕೋಬೋದು. ಇದು ನಾನು 2.5 ವರ್ಷ ಆಯಿತು, ನಾನು ಜುಲೈ ಬಂದರೆ 3 ವರ್ಷ ಆಗುತ್ತೆ ತೆಗೊಂಡು. ನನಗೆ ಈ ಫಂಕ್ಷನ್ಗೆ ಆದಾಗ ತುಂಬ ಚೆಂದ ಆಗುತ್ತೆ ಇದು. ನಮ್ಮದಲ್ಲಿ ಹವೀಸು ಅಂದರೆ ಮಾಡಬೇಕಿದ್ರೆ, ಪಿತೃಗಳ ಕೆಲಸ ಮಾಡಬೇಕಿದ್ರೆ ಕಟ್ಟಿಗೆ ಒಲೆಯಲ್ಲಿ ನಾವು ನೈವೇದ್ಯನ ಮಾಡಬೇಕಾಗತ್ತೆ, ಹವೀಸು ಅಂತೀವಿ ನೋಡಿ. ಇದು ಬ್ಲೋವರ್ ಇಟ್ಟಿದ್ದೀನಿ. ಬ್ಲೋವರ್ ಇಟ್ಟ ನಂತರ ಚಕ್ಕಂತ ಹುರ್ಕೊಂಡು ಬಿಡುತ್ತೆ. ಜಾಸ್ತಿ ಕಟ್ಟಿಗೆ ಕೂಡ ಬೇಡ ಅದಕ್ಕೆ. ತುಂಬ ಜನ ಕೇಳ್ತಾ ಇದ್ರಿ, ನಾನು ಈಗ ಏನು ಗೊತ್ತಾ, ಗ್ಯಾಸ್ ತುಂಬ ಪ್ರಾಬ್ಲಮ್ ಇರೋದ್ರಿಂದ ಇಂಥ ಸ್ಟವ್ ಒಂದು ತೆಗೆದಿಟ್ಕೊಳ್ಳಿ, ನಿಮಗೆ ಮನೆಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಈ ನೈವೇದ್ಯನ ಬೆಳ್ತಿಗೆ ಹಾಕಿದ್ದು ಅನ್ನೆಲ್ಲ ಮಾಡಲಿಕ್ಕೆ ತುಂಬಾ ಚೆಂದ ಆಗುತ್ತೆ ಇದು. ಆನಂತರ ಈ ಚಪಾತಿ ಪರೋಟ ಎಲ್ಲ ಆರಾಮ್ಸೆ ಮಾಡ್ಕೋಬೋದು ನಾವು ನೋಡಿ. ಉರಿಯೋಕ್ಕೆ ಸ್ಟಾರ್ಟ್ ಆನಂತರ ನೋಡಿ ಕಟ್ಟಿಗೆ, ಈ ಒಂದು ಕಟ್ಟಿಗೆ ನಾನು ನೈವೇದ್ಯ ಎಲ್ಲ ಆಗಿಬಿಡ್ತು ಮತ್ತು ಉಳಿದಿತ್ತು. ಅದರಲ್ಲಿ ನಾನು ಹಾಲು ಪುನಃ ಒಂದು ಸಲ ಕಾಯೋಕ್ಕೆಲ್ಲ ಇಟ್ಟಿದ್ದೆ. ನಾನು ಎಲ್ಲನೂ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಬೆಂಕಿಗೆ 1-2 ಪೇಪರ್ ಇದ್ರೂ ಸಾಕು ನಿಮಗೆ. ಮಳೆಗಾಲ ಆದಾಗ ಸ್ವಲ್ಪ ಡೀಸೆಲ್ ಏನಾದ್ರು ತಂದಿಟ್ಕೊಂಡ್ರು ನಡೆಯುತ್ತೆ. ಈ ಸಲ ಏನು ಸಪ್ರು ಅದು ಕಟ್ಟಿಗೆ ಹಾಕ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಇಂಥದ್ದೆಲ್ಲ.
ಮತ್ತು ಏನು ಗೊತ್ತಾ, ನಾವು ಮನೆಯಲ್ಲಿರುವ ವೇಸ್ಟ್ಗಳನ್ನೆಲ್ಲ 90% ವೇಸ್ಟ್ಗಳನ್ನೇ ಹಾಕಿ ಮಾಡ್ಬೋದು. ಲಾಸ್ಟ್ ಇಯರ್ ಸ್ವಾಮೀಜಿ ಬಂದಾಗ ತಂದ ಕಟ್ಟಿಗಿದ್ದ ಕಾರಣ ಅದನ್ನ ಬಳಸ್ತಾ ಇದ್ದೀನಿ ಅಷ್ಟೇ ನಾನು. ಇಲ್ಲಾಂದರೆ ಚಿಕ್ಕ ನಮ್ಮದು ತೆಂಗಿನಕಾಯಿ, ಒಂದು ತೆಂಗಿನ ಗಿಡ ಅಥವಾ 2 ತೆಂಗಿನಕಾಯಿ ಗಿಡ ಇದ್ರೂ ಅದರಲ್ಲಿದ್ದ ಸುಧಾರಿಸ್ಬೋದು ನಾವು ನೀಟಾಗಿ. ಕಟ್ಟಿಗೆ ಇಟ್ಟಾಗ ಸ್ವಲ್ಪ ಆರಿ ಹೋಯಿತು, ಪುನಃ ತೆಗೆದು ನಾನು ಅದಕ್ಕೆ ಉರಿ ಮಾಡಿದೆ. ನೋಡ್ಬೋದು ಪಕ್ಕದಲ್ಲೇ ಅನ್ನಕ್ಕೆ ನೀರಿಡಬೇಕು ನೋಡಿ. ಇದು ತೆಂಗಿನಕಾಯಿದಲ್ಲಿ ನೋಡಿ, ಇದು ಆ್ಯಶ್ ಟ್ರೈ ಅದರಲ್ಲಿ ನೋಡಿ ನಾನು ಒಣಗಿದ ಸೆಗಣಿ ಹಾಕಿದ್ದು ಬಿದ್ದಿತ್ತು, ಅದಕ್ಕೆ ವಾಪಸ್ ಹಾಕಿದೆ ನಾನು. ಅಲ್ಲಿ ನಿಮಗೆ ಆ ಬೂದಿ ಕಲೆಕ್ಟ್ ಆಗುತ್ತೆ. ಈ ತೆಂಗಿನಕಾಯಿ ಚಿಪ್ಪಾಗಲಿ, ವೇಸ್ಟ್ ಪೇಪರ್ ಆಗಲಿ, ತೆಂಗಿನಕಾಯಿ ಜುಟ್ಟು ಎಲ್ಲ ಬರುತ್ತೆ ನೋಡಿ. ಅದು ಈ ತೆಂಗಿನಕಾಯಿ ಒಣಗಿದ್ದು ಅರ್ಧಂಬರ್ಧ ಬೆಳೆದಿರುತ್ತೆ ನೋಡಿ, ಅದನ್ನು ನೋಡಿ ಎಷ್ಟು ನೀಟಾಗಿ ಜೋಡಿಸಿಟ್ಟು ನೋಡಿ. ಅದು ಎಲ್ಲನೂ ಅದಕ್ಕೆ ಹಾಕ್ಬೋದು ನಾವು ನೋಡಿ. ಇದು ಸ್ಪೀಡ್ ಕಂಟ್ರೋಲ್ ಅಂದರೆ ಅದರ ಫ್ಲೇಮನ್ನು ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿಕ್ಕೆ. ಗಾಳಿ ಜಾಸ್ತಿ ಬರುತ್ತೆ ಕೆಳಗೆ ಮಾಡಿದಷ್ಟು, ಮೇಲೆ ಮಾಡಿದಷ್ಟು ಗಾಳಿ ಕಡಿಮೆ ಆಗುತ್ತಾ ಹೋಗುತ್ತೆ. ನೋಡ್ಬೋದು ಎಷ್ಟು ಜೋರಾಗಿ ಇದು ಶಬ್ದ ಮಾಡ್ತಾ ಉಂಟು ಅಂತ. ಅದು ಕಾವು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಆನಂತರ ಅನ್ನಕ್ಕೆ ಇಟ್ಕೊಂಡೆ ನಾನು. ಒಂದೆರಡು ತೆಂಗಿನಕಾಯಿ ಚಿಪ್ಪು ಹಾಕಿದರೆ ತುಂಬಾ ಚೆನ್ನಾಗಾಗತ್ತೆ. ಈ ಫುಲ್ಲು ಚಿಪ್ಪು ಏನು ಗೊತ್ತಾ, ತುಂಬ ದೊಡ್ಡದಾಗೋದು, ತುಂಬ ಫ್ಲೇಮ್ ಎಲ್ಲ ಹೊರಗೆ ಬರುತ್ತೆ. ಅದಕ್ಕೆ ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ಕಟ್ಟಿಗೆನೂ ಅಷ್ಟೇ, ನೀವು ಕಟ್ ಮಾಡಿ ಹಾಕ್ಕೊಳ್ಬೋದು. ನನ್ನ ಹತ್ರ ಕಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೆ ಹಂಗೇ ನಾನು ಒಲೆ ಮೇಲೆ ಇಟ್ಟೆ ನಾನು. ನೋಡಿ, ಹೊಗೆ ಎಲ್ಲ ಸ್ವಲ್ಪ ಆಗುತ್ತೆ, ನೋಡ್ಬೋದು ನೀವು. ನಾನು ಫಸ್ಟ್ ತಂದಾಗ ಸ್ವಲ್ಪ ಹಸಿ ಕಟ್ಟಿಗೆ ಹಾಕಿದ ಕಾರಣ ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ. ಅದು ನೋಡಿ, ಈಗ ಏನು ಅಷ್ಟು ಹೊಗೆ ಬರ್ತಾಯಿದೆ. ನಿಮಗೆ ಆನಂತರ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ ನೀವು ನೋಡ್ಬೋದು. ಫುಲ್ಲು ತೆಂಗಿನಕಾಯಿ ಚಿಪ್ಪು ಹಾಕಿದರೆ ಫುಲ್ಲು ಮೇಲೆ ಬರುತ್ತೆ ಅದು. ಅವಾಗ ಏನು ಮಾಡಬೇಕು, ಸ್ವಲ್ಪ ಅದರ ಫ್ಲೇಮನ್ನು ಸ್ವಲ್ಪ ನಾವು ಚಿಕ್ಕದು ಮಾಡಬೇಕಂದ್ರೆ ಅದು ಬ್ಲೋವರ್ ಇದೆಯಲ್ಲ, ಗಾಳಿ ಸ್ವಲ್ಪ ಕಡಿಮೆ ಬರೋ ಹಾಗೆ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಒಂದು ನೋಡಿ, ತೆಂಗಿನಕಾಯಿದು ಅನ್ನ ಬೇಯ್ತಾ ಇರಬೇಕಿದ್ರೆ ಮುಳ್ಳು ಸೌತೆದೊಂದು ಸಾಸ್ಮೆ ಮಾಡೋಣ. ಸಾಸ್ಮೆ ಅಂದರೆ ಹಸಿ ತರಕಾರಿಯಿಂದಲೇ ಮಾಡುವಂಥದ್ದು. ಈ ಮುಳ್ಳು ಸೌತೆನ ಸಿಪ್ಪೆ ತೆಗೆದು ಕೊಚ್ಚಿಟ್ಕೊಳ್ಬೇಕು. ಅದಕ್ಕೆ ಸಾಸಿವೆ, ತೆಂಗಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ತೆಂಗಿನಕಾಯಿ ಜೊತೆ ರುಬ್ಕೊಂಡ್ರೆ ಆಗೇ ಹೋಯಿತು. ನಾನು ನಿಮಗೆ ಸ್ಟವ್ ತೋರಿಸ್ಬೇಕಿದ್ರೆ ಅಡುಗೆನೂ ತೋರಿಸ್ಬಿಟ್ಟೆ ಅಷ್ಟೇ, ಮತ್ತಿನ್ನೇನಿಲ್ಲ. ತುಂಬ ಸುಲಭದಲ್ಲಿ ಮಾಡುವಂಥ ಅಡುಗೆಗಳು, ಚಿಕ್ಕ ಪುಟ್ಟ ಅಡುಗೆಗಳು ಅಂತಲೇ ಹೇಳ್ಬೋದು. ಫಸ್ಟಿಗೆ ನೋಡಿ, ನಾವು ಮಿಕ್ಸಿ ಜಾರಿಗೆ ಒಂದು ಅರ್ಧ ಚಮಚೆಯಷ್ಟು ಸಾಸಿವೆ, ಆನಂತರ ಈ ಮೆಣಸಿನಕಾಯಿ ಹಾಕಿ ಒಂದು ಪುಡಿ ಮಾಡಿಕೊಳ್ಳಿ. ಆನಂತರ ಬಾಕಿ ಸಾಮಾನು ಅದಕ್ಕೆ ನೋಡಿ, ತೆಂಗಿನಕಾಯಿ ಎಲ್ಲ ಆನಂತರ ಹಾಕ್ಕೊಳ್ಳಿ ನೀವು. ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು, ಸ್ವಲ್ಪ ಏನು ಗೊತ್ತಾ, ದಪ್ಪ ಬರಲಿಕ್ಕೋಸ್ಕರ ಈ ಸೌತೆಕಾಯಿದು ಸ್ವಲ್ಪ ತುರಿಗಿದೆಯಲ್ಲ ಅದನ್ನೂ ಅದಕ್ಕೆ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ. ಎಲ್ಲನೂ ಅದಕ್ಕೆ ಹಾಕಿ ಕೊನೆಗೆ ಒಂದು ಒಗ್ಗರಣೆ ಕೊಟ್ಟರೆ ಆಗೇ ಬಿಡ್ತು. ಅದು ತೋರಿಸ್ತೀನಿ ನಿಮಗೆ. ಈಗ ಒಂದು ಕ್ಯಾಬೇಜ್ ಅಂದರೆ ಎಲೆಕೋಸಿದ್ದು ಪಲ್ಯ ಮಾಡೋಣ. ಈ ಎಲೆಕೋಸುಗಳನ್ನು ತೊಳಿಬೇಕಿದ್ರೆ ತುಂಬಾ ಜಾಗ್ರತೆಯಾಗಿ ತೊಳಿಬೇಕು. ತುಂಬಾ ಕೆಮಿಕಲ್ ಹಾಕಿ ಇದನ್ನ ಬೆಳೆಸ್ತಾರಂತೆ. ಇದು ಏನು ಗೊತ್ತಾ, ಇದನ್ನ ಕಟ್ ಮಾಡೋಕ್ಕಿಂತ ಮುಂಚೆ ಕಟ್ ಮಾಡಿದ ನಂತರ ಉಪ್ಪು ಮತ್ತು ಬಿಸಿನೀರಲ್ಲಿ ಹಾಕಿ ನಾವು ಸ್ವಲ್ಪ ಹೊತ್ತು ಇಟ್ಟು ತೊಳೆದು ಆನಂತರ ನಾವು ಅಡುಗೆ ಮಾಡಬೇಕು. ಎಲ್ಲ ಕೆಮಿಕಲ್ ಆದ ಕಾರಣ ಏನನ್ನೂ ತಿನ್ನಬೇಕು ಅಂತಲೇ ಮನಸ್ಸಾಗೋದಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡಲ್ಲ, ಆದ ಕಾರಣ ಜಾಸ್ತಿ ಮಾಡಲ್ಲ ಅಷ್ಟೇ. ಬಟ್ ಇದು ಚಪಾತಿಗಂತೂ ಭಾಳ ಚೆಂದಾಗುತ್ತೆ ಇದು. ನೋಡಿ, ಇದೆಲ್ಲ ಕಟ್ ಮಾಡಿದ ನಂತರ ಒಂದು ಚಮಚೆ ಉಪ್ಪು ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟುಬಿಡಿ, ಇಲ್ಲಾಂದರೆ ಅಲ್ಲೇ ತೊಳೆದು ಬಿಡಿ. ನಂತರ ಸೋದಾ ನೀರು ಬರೋ ಕಾರಣ ಅಲ್ಲೇ ತೊಳೆದು ಬಿಟ್ಟೆ ನಾನು. ಈಗ 3ಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಚಟ್ನಿ, ಆನಂತರ ಸಾಸಿವೆ, ಆನಂತರ ಪಲ್ಯಕ್ಕೆ 3ಕ್ಕೂ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಉದ್ದಿನಬೇಳೆ, ಇಂಗು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಆಮೇಲೆ ಕೆಂಪು ಮೆಣಸು ಹಾಕ್ಕೊಂಡು ಒಂದು ಒಗ್ಗರಣೆ ಕೊಡೋಣ. ನೋಡಿ, ಇಂಗು ಹಾಕಬೇಕು ಒಗ್ಗರಣೆಗೆ. ಈರುಳ್ಳಿ ಬೆಳ್ಳುಳ್ಳಿ ಬಳಸಲ್ಲ ಅಂತನ್ನೋರು ಇಂಗು ಮಸ್ಟ್ ಆ್ಯಂಡ್ ಶುಡ್ ಅವರಿಗೆ. ನೋಡಿ,
ಈಗ ಇದು ಒಗ್ಗರಣೆ ಆಗಿದ ತಕ್ಷಣ ನೋಡಿ ನಾನು ಸಾಸಿವೆಗೆ ಫಸ್ಟ್ ಹಾಕ್ಕೊಂಡೆ ಮುಳ್ಳು ಸೌತೆದು. ಆನಂತರ ಚಟ್ನಿನ ನಾನು ಮುಂದೆ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಚಟ್ನಿ ಆಗಿತ್ತು ನಂದು. ಏನು ಇಂಗ್ರೀಡಿಯೆಂಟ್ಸ್ ಹಾಕಿ ತುಂಬ ಸುಲಭದ ಚಟ್ನಿ ಇದು. ಆನಂತರ ಅದೇ ಒಗ್ಗರಣೆಗೆ ಕಾಯಿ ಮೆಣಸು ಮತ್ತು ಶುಂಠಿ. ಈ ಕ್ಯಾಬೇಜ್ ಪಲ್ಯಕ್ಕೆ ಶುಂಠಿ ಬೇಕೇ ಬೇಕು. ಆನಂತರ ಅದು ಒಗ್ಗರಣೆ ರೆಡಿ ಆದ ತಕ್ಷಣ ತರಕಾರಿನ ಹಾಕ್ಕೊಂಡು 1 ನಿಮಿಷ ತನಕ ಅದನ್ನ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ಆವಾಗಲೇ ಅದಕ್ಕೆ ಸ್ವಲ್ಪ ಅರಶಿನೂ ಹಾಕ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನ. ನಿಮಗೆ ತಿನ್ನೋರಾದರೆ ಇಲ್ಲಿ ನೀವು ಈರುಳ್ಳಿನೂ ಹಾಕ್ಬೋದು. ಆನಂತರ ಕಡಲೆಬೇಳೆ ಇರುತ್ತಲ್ವ, ಅದನ್ನ ಒಂದು ಅರ್ಧ ಗಂಟೆ ನೆನೆಸಿಟ್ಟು ಕೂಡ ಹಾಕ್ಬೋದು. ಅದು ಅರ್ಧ ಬೆಂದಾಗ ತುಂಬಾ ಚೆನ್ನಾಗಾಗುತ್ತೆ. ಅದನ್ನು ನೀವು ಮಾಡ್ಬೋದು. ತುಂಬಾ ಜಾಸ್ತಿ ಆಗುತ್ತೆ, ಉಳ್ಕೊಂಬಿಡುತ್ತೆ ಅಂದರೆ ಅದನ್ನ ಯಾವುದನ್ನು ಹಾಕಿರಲಿಲ್ಲ. ಸ್ವಲ್ಪ ನೀರು ಹಾಕಿ ಹುರಿದ ನಂತರ ಬೇಯಕ್ಕೆ ಇಟ್ಬಿಡಿ. ಆನಂತರ ತೆಂಗಿನಕಾಯಿ ತುರಿ ಹಾಕಿದರೆ, ಉಪ್ಪು ಹಾಕಿದರೆ ಪಲ್ಯ ರೆಡಿ ಆಗಿಬಿಡ್ತು ನೋಡಿ. ಚಟ್ನಿಗೆ ನೋಡಿ ತೆಂಗಿನಕಾಯಿ, ಕೊತ್ತಂಬರಿ ಮತ್ತು ಇಂಗು ತುಂಬ ಮೇಯ್ನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಇಂಗು ಹಾಕ್ಕೊಳ್ಳೋಕೆ ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ ಮರ್ತಿದ್ದೆ ನಾನು. ಆನಂತರ ಸ್ವಲ್ಪ ಹುಣಸೆ ಹಣ್ಣು, 1 ಕೆಂಪು ಮೆಣಸು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚಟ್ನಿ ಮಾಡ್ಕೊಂಬಿಡ್ಬೋದು. ಆನಂತರ ನೋಡಿ ಒಂದು ತಂಬುಳಿ ಮಾಡೋಣ. ತೆಂಗಿನಕಾಯಿಗೆ ಏನು ಗೊತ್ತಾ, ಮಿಡಿ ಉಪ್ಪಿನಕಾಯಿದು ಮಿಡಿ ಇರುತ್ತೆ ನೋಡಿ, ಅದನ್ನ ಒಂದು 2 ರಿಂದ 3 ಹಾಕ್ಕೊಳ್ಳಿ. ತುಂಬಾ ಅದ್ಭುತವಾಗಿರುತ್ತೆ. ನಮ್ಮ ಯಜಮಾನರಿಗೆ ಭಾಳ ಇಷ್ಟ, ಅದನ್ನ ನಾನು ಮಾಡ್ತಾನೆ ಇರ್ತೀನಿ. ಇದನ್ನ ತುಂಬ ಈಸಿಯಾಗಿ ಚಕಾಚಕ್ ಅಂತ ಮಾಡಿ ಮುಗಿಸ್ಬೋದು. ಇದರಿಂದ ಒಂದು 3 ಲೋಟೆಯಷ್ಟು ತಂಬುಳಿ ಆಗುತ್ತೆ. ಇದು ತುಂಬಾ ಅದ್ಭುತವಾಗಿ ಬರುತ್ತೆ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸರಿ, ಮತ್ತು ಇನ್ನೇನು ಬೇಡ ಇದಕ್ಕೆ. ಆನಂತರ ಮೊಸರು ಹಾಕ್ಕೊಂಡು ರುಬ್ಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ನಮ್ಮದು ತಂಬುಳಿ ರೆಡಿಯಾಗಿಬಿಡುತ್ತೆ. ಈ ತಂಬುಳಿ ಒಂಥರ ಟೇಸ್ಟ್ ಇರುತ್ತೆ, ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ. ಆನಂತರ ನೋಡಿ ಕಟ್ಟಿಗೆ ಒಲೆ ಎಲ್ಲ ಅಡುಗೆ ಮುಗಿದ ನಂತರ ಹೇಗೆ ಆಗುತ್ತೆ ನೋಡಿ. ತುಂಬಾ ಸ್ವಲ್ಪ ಕಟ್ಟಿಗೆದೆಲ್ಲ ಬೂದಿ ಹಾರ್ಕೊಂಡು ಬಂದಿರುತ್ತೆ. ಪಾತ್ರೆ ಜಾಸ್ತಿ ಕಪ್ಪಾಗಿ, ಅದು ನೀವು ಅಬ್ಸರ್ವ್ ಮಾಡಿ. ನೈವೇದ್ಯ ಆಗಿಬಿಡ್ತು ನಮ್ಮದು ನೋಡಿ. ಕಟ್ಟಿಗೆ ನೋಡಿ, ಆ ಕಟ್ಟಿಗೆನೂ ತುಂಬಾ ಉಳಿದಿತ್ತು. ನಾನು ಆಮೇಲೆ ಹಾಲು ಬಿಸಿ ಮಾಡಲಿಕ್ಕೆಲ್ಲ ಯೂಸ್ ಮಾಡಿಕೊಂಡೆ ನೋಡಿ. ಊಟದ ತಯಾರಿ ಹೇಗಿತ್ತು ನೋಡಿ. ಅನ್ನ, ಸಾಸ್ಮಿ, ಪಾಯಸ, ತಂಬುಳಿ, ಈ ಕಡೆಯಿಂದ ಪಲ್ಯ, ಉಪ್ಪಿನಕಾಯಿ. ಇಷ್ಟ ಆದರೆ ವಿಡಿಯೋ ಗೊತ್ತಲ್ಲ ಲೈಕ್ ಮಾಡೋದನ್ನು ಮರಿಬೇಡಿ. ಆನಂತರ ನಾನು ಏಕಾದಶಿ ಅವತ್ತು ನಾನೊಂದು ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ, ನೋಡ್ಬೋದು. ರಾಗಿ ಎಲ್ಲ ಹಾಕಿ ಅದರ ದೋಸೆ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು ನೀವಿಲ್ಲಿ. 3 ಕಪ್ಪು ಬೆಳ್ತಿಗೆ, 2 ಕಪ್ಪು ಕುಚ್ಚಿಗೆ, 1 ಕಪ್ಪು ರಾಗಿ, ಒಂದು ಅರ್ಧ ಕಪ್ಪು ಹೆಸರು ಕಾಳು, ಆನಂತರ ಸಾಮೆ ಅಕ್ಕಿ ಹಾಕಿ ನಾನು ರುಬ್ಬಿಟ್ಟಿದ್ದೆ. ಅದಕ್ಕೆ 1 ಕಪ್ಪಷ್ಟು ಉದ್ದಿನ ಬೇಳೆನೂ ಹಾಕಿದ್ದೆ, 1 ಚಮಚಷ್ಟು ಮೆಂತೆ ಹಾಕಿ. ಬೇಕಾದರೆ ನಾನು ಇನ್ನೊಂದು ಸಲ ಡೀಟೇಲಾಗಿ ತೋರಿಸ್ತೀನಿ ಆ ವಿಡಿಯೋನ. ದ್ವಾದಶಿದು ನೀವು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಗುಳಿಯಾಗಿ ಬಂದಿದೆ ಅಂತ ನೋಡ್ಬೋದು ನೋಡಿ. ಎಷ್ಟು ಗುಳಿಯಾಗಿ ತುಂಬಾ ನೀಟಾಗಿ ಬರುತ್ತೆ. ತುಂಬ ಹೆಲ್ತಿ ವರ್ಷನ್ ಬೇರೆ. ಈ ರಾಗಿ ತಿನ್ನಲ್ಲ ಅಂತವ್ರ ಮಕ್ಕಳಿಗೆ ನೋಡಿ ಈ ಥರ ದೋಸೆ ಮಾಡಿ ಕೊಡ್ಬೋದು. ದಪ್ಪ ದೋಸೆ ಮಾಡಿದ್ರೇ ತುಂಬಾ ಚೆನ್ನಾಗಾಗುತ್ತೆ. ಇದು ತೆಳ್ಳಗೆ ಜಾಸ್ತಿ ಕುರುಕುರು ಅಂತ ಬರಲ್ಲ ಈ ದೋಸೆ, ಕುಚ್ಚಿಗೆ ಅಕ್ಕಿ ಹಾಕಿರೋದ್ರಿಂದ. ಹೆಸರು ಕಾಳು ಮತ್ತು ನಾವು ಸಾಮೆ ಅಕ್ಕಿ ಎಲ್ಲ ಹಾಕಿರೋದ್ರಿಂದ ತುಂಬ ನಿಮಗೆ ಹಾರ್ಡ್ ಬರೋದಿಲ್ಲ ಅದು ನೋಡಿ. ಆನಂತರ ಮತ್ತೊಂದು, ಈ ಮಕ್ಕಳನ್ನು ತಿನ್ನಿಸ್ಬೇಕಿದ್ರೆ ಯಾವ ಥರ ತಿನ್ನಿಸ್ಬೋದು ಒಂದ್ಸಲ ನೋಡಿ ನೀವು. ತೆಳ್ಳಗೆ ದೋಸೆ ಒಯ್ಯಬೇಕು. ಒಯ್ದು ಅದರ ಮೇಲೆ ನಾವು ಚಟ್ನಿ ಮಾಡಿಟ್ಟಿರ್ತೀವಲ್ಲ, ಆ ಚಟ್ನಿನೂ ಹಾಕಬೇಕು. ಆನಂತರ ಸ್ವಲ್ಪ ತುಪ್ಪ ಹಾಕಬೇಕು. ಅದನ್ನ ಮುಚ್ಚಬಾರ್ದು, ಹಾಗೆಯೇ ರೋಸ್ಟ್ ಮಾಡ್ಕೊಂಡು ತಿನ್ನಬೇಕು. ಮಕ್ಕಳಂತೂ ಭಾಳ ಇಷ್ಟಪಡ್ತಾರೆ. ಚಟ್ನಿ ನೆಂಚ್ಕೊಂಡು ತಿನ್ನೋಕ್ಕೆ ಗೊತ್ತಿಲ್ಲದ ಮಕ್ಕಳಿಗೆ ನೀವು ಈ ಥರ ದೋಸೆ ಮಾಡಿನೂ ಕೊಡ್ಬೋದು ನೋಡಿ. ನಾನು ಮನೇಲಿ ಈ ಥರ ಮಾಡ್ತಾ ಇರ್ತೀನಿ. ಮಾಮೂಲಾಗಿ ದಪ್ಪ ದೋಸೆ ಹಾಕ್ಕೊಡ್ತೀನಿ, ಯಾಕಂದರೆ ತುಂಬ ಬಾಯಾರಿಕೆ ಆಗುತ್ತೆ ಈ ಉಡುಪಿನಲ್ಲಿ ಸೆಕೆ ಇರೋದ್ರಿಂದ. ಕೊನೆಗೆ ಒಂದು ಈ ಥರ ದೋಸೆ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ಒಂದು ತಿಂದ್ಕೊಂಡು ಹೋಗ್ತಾರೆ. ಖಾರಕ್ಕೆ ಖಾರನೂ ಆಯಿತು. ನಿಮಗೆ ಚಟ್ನಿ ಜಾಸ್ತಿ ಹಾಕಿದರೆ ಅದು ಮತ್ತೆ ಕಾಯಲಿಕ್ಕೆ ಟೈಮ್ ತಗೊಳುತ್ತೆ. ಸ್ವಲ್ಪನೇ ಚಟ್ನಿ ಹಾಕ್ಕೊಳ್ಳಿ, ಒಂದು ಅರ್ಧ ಚಮಚೆಯಷ್ಟು ಸಾಕು. ಓಪನ್ ಮಾಡಿಟ್ಟು ಹಾಗೆಯೇ ಬೇಯಿಸ್ಕೊಳ್ಳಿ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ಏನೇ ಕ್ವಶನ್ ಇದ್ದರೂ ಕಮೆಂಟ್ಸ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಅಷ್ಟೊತ್ತಿಗೆ ದೋಸೆನೂ ರೆಡಿ ಆಯಿತು. ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.